ಮಂಗಳೂರು ಮಹಾನಗರ ಪಾಲಿಕೆಯ ಕೊಡಿಯಲ್ಬೆಲ್ನಲ್ಲಿರುವ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು। ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಬೆಸೆಂಟ್ ಮಹಿಳಾ ಕಾಲೇಜಿನಿಂದ ಅಟಲ್ ಸೇವಾ ಕೇಂದ್ರದವರೆಗೆ ಹಾಗೂ ಶಾರದಾ ವಿದ್ಯಾಲಯದ ಬಳಿ ಚರಂಡಿ ನಿರ್ಮಾಣ ಅಗತ್ಯದ ಕಾಮಗಾರಿಯಾಗಿದೆ। ಮಳೆ ನೀರು ರಸ್ತೆಯಲ್ಲಿ ಹರಿಯುವುದರಿಂದ ಈ ಭಾಗದಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಬಹಳಷ್ಟು ಸಮಸ್ಯೆಯಾಗ್ತಾ ಇದೆ। ಈ ಕಾರಣಕ್ಕಾಗಿಯೇ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 29.16 ಲಕ್ಷ ಅನುದಾನ ಬಿಡುಗಡೆಗೊಳಿಸಲಾಗಿದೆ। ಕೊಡಿಯಲ್ಬೆಲ್ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ಶಾಸಕನಾಗಿ ನಾನು ಬದ್ಧನಿದ್ದೇನೆ ಎಂದು ಹೇಳಿದರು। ಬೆಸೆಂಟ್ ಮಹಿಳಾ ಕಾಲೇಜಿನಿಂದ ರಸ್ತೆಯ ಬದಿಯಲ್ಲಿ ಚರಂಡಿ ಮತ್ತು ಚರಂಡಿಗೆ ಮೇಲೆಗೆ ಸ್ಲ್ಯಾಬ್ ಅನ್ನು ಹಾಕುವಂಥದ್ದು, ಅದು ಕೊನೆಯದಾಗಿ ಅಟಲ್ ಸೇವಾ ಕೇಂದ್ರ ತನಕ, ಅದೇ ರೀತಿಯಲ್ಲಿ ಈಚೆ ಭಾಗದಿಂದ ನಮ್ಮ ಶಾರದಾ ವಿದ್ಯಾಲಯ ತನಕ ಒಟ್ಟು ಚರಂಡಿ ನಿರ್ಮಾಣ ಮಳೆ ನೀರಿನಲ್ಲಿ ಬಹಳಷ್ಟು ವರ್ಷಗಳಿಂದ ಈ ನೀರು ಚರಂಡಿಗಳಿಗೆ ಹೋಗದೆ ರಸ್ತೆಯಲ್ಲೇ ಹೋಗ್ತಾ ಇರುವಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು, ಅದರೊಂದಿಗೆ ರಸ್ತೆಗಳು ಕೂಡ ಮಳೆಗಳು ಬಿದ್ದ ತಕ್ಷಣ ರಸ್ತೆಗಳು ಹಾಳಾಗುವಂಥದ್ದು, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಭಾಗದ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ಲೀಲಾವತಿ ಪ್ರಕಾಶ್ ಅವರು ಮನವಿಯ ಮೇರೆಗೆ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ನಾಳೆಯಿಂದಲೇ ಈ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ। ಈ ಸಂದರ್ಭ ಸ್ಥಳೀಯ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಲೀಲಾವತಿ ಪ್ರಕಾಶ್, ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪೂರ್ಣಿಮಾ ಉಪಸ್ಥಿತರಿದ್ದರು।